ಸಹೋದರರ ನಡುವೆ ಗಲಾಟೆ ನಡೆದು ಅಣ್ಣನೇ ತಮ್ಮನನ್ನು ಮರದ ದೊಣ್ಣೆಯಿಂದ ಹೊಡೆದು ಕೊಲೆಗೈದ ಘಟನೆ ಕನ್ಯಾನ ಗ್ರಾಮದ ನಂದರಬೆಟ್ಟು ಶಿರಂಕಲ್ಲು ಎಂಬಲ್ಲಿ ಮೇ 10ರಂದು ರಾತ್ರಿ ನಡೆದಿದೆ. ಕನ್ಯಾನ ಗ್ರಾಮದ ನಂದರಬೆಟ್ಟು ಶಿರಂಕಲ್ಲು ನಿವಾಸಿ ಕೃಷ್ಣನಾಯ್ಕರ ಪುತ್ರ ಬಾಳಪ್ಪ ನಾಯ್ಕ್ ಕೊಲೆಗೀಡಾದವರು. ಇವರ ಅಣ್ಣ ಐತಪ್ಪ ನಾಯ್ಕ್ ಪ್ರಕರಣದ ಆರೋಪಿ. ಅವಿವಾಹಿತನಾಗಿರುವ ಬಾಳಪ್ಪ ನಾಯ್ಕ್ ಕಳೆದ ಕೆಲ ವರ್ಷಗಳಿಂದ ಅಡ್ಡಿನಡ್ಕದಲ್ಲಿರುವ ತನ್ನ ತಾಯಿಯೊಂದಿಗೆ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದರು. ಮೇ 10ರಂದು ಶ್ರೀರಂಕಲ್ಲುವಿನ ಇವರ ಮನೆಯ ಪಕ್ಕದ ಮನೆಯಲ್ಲಿ ನಡೆದ ಕಾರ್ಯಕ್ರಮವೊಂದಕ್ಕೆ ಬಾಳಪ್ಪ ನಾಯ್ಕ್ ಬಂದಿದ್ದ ವೇಳೆ ಅಣ್ಣ ಐತಪ್ಪ ನಾಯ್ಕ್ ಮಧ್ಯೆ ಕ್ಷುಲ್ಲಕ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತಿಗೆ ಮಾತು ಬೆಳೆದಿತ್ತು. ಬಳಿಕ ಅದು ತಾರಕಕ್ಕೇರಿ ಐತಪ್ಪ ನಾಯ್ಕ್ ತಮ್ಮ ಬಾಳಪ್ಪ ನಾಯ್ಕ್ಗೆ ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ತಲೆ ಭಾಗಕ್ಕೆ ಗಂಭೀರ ಗಾಯಗೊಂಡ ಬಾಳಪ್ಪ ನಾಯ್ಕ್ ಸ್ಥಳದಲ್ಲೇ ಮೃತಪಟ್ಟರೆಂದು ಪೊಲೀಸರು ತಿಳಿಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಮಂಗಳೂರು ಕೆಎಸ್ ಹೆಗ್ಡೆ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಆರೋಪಿ ಐತಪ್ಪ ನಾಯ್ಕ್ ಅನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ಘಟನಾ ಸ್ಥಳಕ್ಕೆ ವಿಟ್ಲ ಠಾಣಾ ಇನ್ಸ್ಪೆಕ್ಟರ್ ಎಚ್ ನಾಗರಾಜ್ ನೇತೃತ್ವದ ಪೊಲೀಸರ ತಂಡ ತೆರಳಿ ಮಾಹಿತಿ ಸಂಗ್ರಹಿಸಿದೆ. ಮೃತರ ಸಂಬಂಧಿಕ ರವಿ ಎಂಬುವರು ನೀಡಿದ ದೂರಿನಂತೆ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉಳಿತಾಯದ ಜಗತ್ತಿಗೆ ಸ್ವಾಗತಿಸ್ತಾ ಇದೆ ಮೋರ್ ಸೂಪರ್ ಮಾರ್ಕೆಟ್. ಪುತ್ತೂರಿನಲ್ಲಿ ಮೋರ್ ಸೂಪರ್ ಮಾರ್ಕೆಟ್ನ 2ನೇ ಶಾಖೆ ಈಗ ನಿಮ್ಮ ಸೇವೆಯಲ್ಲಿ. 499 ರೂಪಾಯಿ ಮತ್ತು ಮೇಲ್ಪಟ್ಟು ಖರೀದಿಸಿ ಮತ್ತು ಪಡೆಯಿರಿ. 1 ಕೆಜಿ ಸಕ್ಕರೆ ಕೇವಲ 3 ರೂಪಾಯಿಗಳಿಗೆ. 1999 ರೂಪಾಯಿ ಮೌಲ್ಯಕ್ಕಿಂತ ಅಧಿಕ ಖರೀದಿಸಿ ಮತ್ತು ಪಡೆಯಿರಿ 225 ರೂಪಾಯಿ ಮೌಲ್ಯದ 1000 ml ಸ್ವಸ್ತಿಕ್ 2 ಪೀಸ್ ಕಂಟೈನರ್ ಕೇವಲ 15 ರೂಪಾಯಿಗಳಿಗೆ. 3999 ರೂಪಾಯಿ ಮತ್ತು ಮೇಲ್ಪಟ್ಟು ಖರೀದಿಸಿ ಮತ್ತು ಪಡೆಯಿರಿ 795 ರೂಪಾಯಿ ಮೌಲ್ಯದ 3 ಲೀಟರ್ ಪ್ರೆಷರ್ ಕುಕ್ಕರ್ ಕೇವಲ ರೂಪಾಯಿ 49ಕ್ಕೆ. ಮೋರ್ ಸೂಪರ್ ಮಾರ್ಕೆಟ್, ಕೇಶವ ಶ್ರೀ ಶಾಪಿಂಗ್ ಸೆಂಟರ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.